ಬುಡೋಳಿ ಯೂತ್ ಫೆಡರೇಷನ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಮತ್ತು ವೆಲ್ಲಾಕ್ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನೇರಳಕಟ್ಟೆ ಇಂಡಿಯನ್ ಆಡಿಟೋರಿಯಂನಲ್ಲಿ ಆದರ್ಶ ರಕ್ತದಾನ ಶಿಬಿರ ಮತ್ತು ಬಿವೈಎಫ್ ಆಸರೆ 2021 ಬುಲೆಟಿನ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ರಫೀಕ್ ಮಾಸ್ಟರ್ ಮಾತನಾಡಿ, ಸಮಾಜದಲ್ಲಿ ಒಟ್ಟಾಗಿ ಮುಂದೆ ಸಾಗಿದ್ರೆ ಸ್ಥಾನಮಾನ ಜಾಸ್ತಿಯಾಗುತ್ತೆ ಎಂದು ಹೇಳಿದರು. ಅಂತೆಯೇ ಬುಡೋಳಿ ಯೂತ್ ಫೆಡರೇಷನ್ ಸಂಸ್ಥೆಯ ಈ ಕಾರ್ಯವು ಅತ್ಯಂತ ಶ್ಲಾಘನೀಯ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಭಾಗಿಯಾಗಿದ್ದರು. ಶಿಕ್ಷಣವನ್ನು ಕೊಟ್ಟಿದ್ದಾನೆ. ನನ್ನ ಶಿಕ್ಷಣದ ಪ್ರಸಾರ ಅದನ್ನು ಇಲ್ಲದವರಿಗೆ ಮುಟ್ಟಿಸ್ತಕ್ಕಂಥದ್ದು ನನ್ನ ಧಾರ್ಮಿಕ ಬಾಧ್ಯತೆಯಾಗಿದೆ, ನನ್ನ ಜವಾಬ್ದಾರಿಯಾಗಿದೆ. ಅದು ನನ್ನ ಪಾಲಿನ ಕರ್ತವ್ಯ. ಅದಕ್ಕಾಗಿ ನನಗೆ ಪ್ರಶಸ್ತಿ ಬೇಡ. ಅದಕ್ಕಾಗಿ ನಾನೊಂದು 10 ಮಂದಿ ಹತ್ರ ನನ್ನ ಪ್ರಶಸ್ತಿಗೆ ಓಟು ಕೇಳುವ ಹಾಗೆ ಮಾಡುವಾಗ ಆ ಪರಿಸ್ಥಿತಿ ಬರಬಾರದು ಇಸ್ಲಾಮಿನಲ್ಲಿ. ಹೇಗೆ ರಸೀದ್ ಸರಿಯಲ್ಲ? ಇದು ನನ್ನ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಪ್ರೀತಿಯ ಯುವಕರ ಹತ್ರ ನಾನು ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಮೊನ್ನೆ ರಶೀದ್ ವಿಟ್ಲ ಅವರು 1000 ದಿನಗಳು, ಅವರ ಸಂಸ್ಥೆ ಎಂ ಫ್ರೆಂಡ್ಸ್ ಅವರು 1000 ದಿನಗಳು ಆ ಒಂದು ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾನೊಂದು ಲೇಖನ ಬರೆದೆ. ಆ ಲೇಖನದಲ್ಲಿ ನಾನು ಉಲ್ಲೇಖಿಸಿದ್ದೇನೆ ಏನು ಅಂತ ಹೇಳಿದ್ರೆ, ನಾನು ಎಸೆದ ಕಲ್ಲು ಅದೊಂದು 100 ಮೀಟರ್, ಈಗ ನಿಮ್ಮ ಹತ್ರ ಒಂದು ಕಲ್ಲು ಕೊಟ್ಟರೆ ಅದೊಂದು 100 ಮೀಟರ್ ದೂರ ಹೋಗ್ಬೋದು ಅಷ್ಟೇ. ಒಂದು 100 ಅಥವಾ 200 ಮೀಟರ್, ಜಾಸ್ತಿ ಎಸೆದ್ರೆ ಒಂದು 100 ಮೀಟರ್ ದೂರ ಹೋಗ್ಬೋದು. ಒಂದು ಪಿಸ್ತೂಲಿನಿಂದ ಬಿಟ್ಟ ಗುಂಡು ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗ್ಬೋದು. ಒಂದು ಮಿಸೈಲಿನಿಂದ ಬಿಟ್ಟ ಗುಂಡು 1000 ಕಿಲೋಮೀಟರ್ ದೂರ ಹೋಗ್ಬೋದು. ಆದರೆ ಹಸಿದವನಿಗೆ ನಾನು ಕೊಟ್ಟ ರೊಟ್ಟಿಯ ತುಂಡು, ಅದರ ರೇಂಜ್ ಎಷ್ಟು ಗೊತ್ತಾ? ಎಂ ಫ್ರೆಂಡ್ಸ್ನವರು ಇವತ್ತು ಹಸಿದವರಿಗೆ ಕೊಟ್ಟ ಆ ರಾತ್ರಿಯ ಚಪಾತಿಯ ತುಂಡು, ಇವತ್ತು ಬುಡೋಲಿಯ ಎನರ್ಜಿಯ ಯುವಕರು ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಕೊಟ್ಟ ಕಿಟ್ಟಿನ ತುಂಡು, ನೀವು ಕೊಟ್ಟ ಅನ್ನದ ಒಂದೊಂದು ತುಂಡು ಇದೆ, ಒಂದೊಂದು ಅನ್ನ, ಒಂದೊಂದು ಅಕ್ಕಿ, ಅದರ ರೇಂಜ್ ಎಷ್ಟು ಕೇಳಿದರೆ ಅದು ನಿಮ್ಮನ್ನು ಸ್ವರ್ಗದ ಬಾಗಿಲಿಗೆ ತಲುಪಿಸಬಹುದು. ಈಶಾ